ಬ್ರಿಟನ್ನಿನ ತರುಣಿಯೊಬ್ಬರು ದೇಹದ ಮೇಲೆ ಕಾಣಿಸಿಕೊಂಡ ದದ್ದುಗಳನ್ನು ವೈದ್ಯರಲ್ಲಿ ತೋರಿಸಿದಾಗ ಇದು ಅಲರ್ಜಿ ಎಂದು ಅವರು ಕಳುಹಿಸಿಬಿಟ್ಟರು. ಆದರೆ ಮರುದಿನವೇ ಆಕೆ ಮರಣಿಸಿರುವುದು ವೈದ್ಯ ಲೋಕಕ್ಕೆ ಆಘಾತ ತಂದಿದೆ. 24ರ ಪ್ರಾಯದ ಜಾರ್ಜಿಯಾ ಟೇಲರ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದವರು. ಏಪ್ರಿಲ್ನಲ್ಲಿ ಲಂಡನ್ ಮ್ಯಾರಥಾನ್ ಸಾಧನೆ ಮಾಡಿರುವ ಜಾರ್ಜಿಯಾ ಇಷ್ಟು ಬೇಗ ಸಾವಿಗೆ ಸಿಕ್ಕಿರುವುದು ಕ್ರೀಡಾ ಪ್ರಿಯರನ್ನ ಬೆಚ್ಚಿ ಬೀಳಿಸಿದೆ. ಇದು ನಡೆದಿದೆ ಎಂದು ನಮಗೆ ನಂಬಲಾಗುತ್ತಿಲ್ಲ ಎನ್ನುತ್ತಾರೆ ಆಕೆಯ ಹೆತ್ತವರು. ಹಿಂದಿನ ತಿಂಗಳು ಆಕೆಯ ಕೈ ಬೆರಳುಗಳಲ್ಲಿ ಗುಳ್ಳೆ ಕಾಣಿಸಿಕೊಂಡವು. ಉಂಗುರ ಕಾರಣ ಎಂದು ಎಂದುಕೊಂಡರು. ಕಳೆದ ತಿಂಗಳು ಆಕೆಯ ಮುಖ ಊದಿಕೊಳ್ಳತೊಡಗಿತು. ಒಂದು ತೋಳಿನಲ್ಲಿ ದದ್ದು ಕಾಣಿಸಿಕೊಂಡಾಗ ಆಕೆ ಹೆತ್ತವರೊಡನೆ ಕುಟುಂಬದ ವೈದ್ಯರಲ್ಲಿಗೆ ಹೋದರು. ಅದು ಅಲರ್ಜಿ ಎಂದು ಅವರು ಆಂಟಿಹಿಸ್ಟಾಮಿನ್ ಮತ್ತು ಹೈಡ್ರೋಕ್ಯಾಟಿಸೋನ್ ಕೊಟ್ಟಿದ್ದಾರೆ. ದೇಹ ಸ್ಥಿತಿ ಕೆಟ್ಟಾಗ ಜಾರ್ಜಿಯಾ ಮತ್ತೆ ವೈದ್ಯರಲ್ಲಿಗೆ ಭೇಟಿ ಕೊಟ್ಟರು. ಮತ್ತೆ ಅವರು ಕೊಟ್ಟುದು ಆಂಟಿಹಿಸ್ಟಾಮಿನ್. ತಿಂಗಳ ಕೊನೆಯಲ್ಲಿ ಕುಟುಂಬ ಗ್ರೀಸ್ ಪ್ರವಾಸ ಹೋಯಿತು. ದದ್ದು ಜೊತೆಗೆ ಉಸಿರಾಟದ ತೊಂದರೆ ಮತ್ತು ಮೈನೋವು ಕಾಣಿಸಿದ್ದರಿಂದ ಪ್ರವಾಸ ಬಿಟ್ಟು ಹಿಂದೆ ಬಂದಳು ತರುಣಿ. ಆಸ್ಪತ್ರೆಗೆ ಹೋದರೆ ಬರೇ ಅಲರ್ಜಿ ಎಂದು ಕಳುಹಿಸಿದರು. ಮರುದಿನವೇ ಆಕೆ ಮರಣ ಕಂಡಿದ್ದಾಳೆ. 24ರ ಪ್ರಾಯ 24 ನಿಮಿಷದಲ್ಲಿ ಬಲಿಯಾಯಿತು. 25 ವರ್ಷದೊಳಗಿನವರು ಇಂಥ ಸ್ಥಿತಿಗೆ ಸಿಕ್ಕರೆ ಅವರಿಗೆ ನೆರವಾಗಲು ಜಾರ್ಜಿಯಾ ಹೆತ್ತವರು ಒಂದು ನಿಧಿಯನ್ನು ಸ್ಥಾಪಿಸಿದ್ದಾರೆ. ಇತರರು ಆ ನಿಧಿ ತುಂಬಬಹುದು ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಲಂಡನ್. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್. ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ.